ಹಾಯ್ ಮಕ್ಕಳು ಮಾತಿರ್ಲಿಂಚೊಲ್ಲರು ಯಾನು ಹುಷಾರಿಲ್ಲನ್ ಪಂಡ್ರೆ ಅಪ್ಪಚ್ಚಿ ದಾಯ ಪಂಡ ಇಂಕೊಂಜಿನ 2-3 ದಿನ ಜ್ವರ ಶುರುವಾದ ಅಂಚ ಅದು ಕೂಡ ವೀಡಿಯೋ ಪಾಡ್ದಜ್ಜಿ ಮಕ್ಕ ಮುರಾಣಿ ಪಡೆದುತ್ತೇನೆ ಆಟದ ಕಂಟಿನ್ಯೂ ಪಾಡುವೆಂದು ಮಕ್ಕ ಅಂಚ ಅದು ವೀಡಿಯೋ ಪಾಡ್ದಜ್ಜಿ ಕೋಡೆ ಲಕ್ಕರ್ರೆ ಆದಿತ್ತಜ್ಜಿ ಮರ್ದು ಪುರ ಮುರಾಣಿ ಇಂಚಿಲ್ಲದೆ ತೊಂದೆ ಬೊಕ್ಕ ಮುರಾಡಿ ಪಂತರ ತನಿಕ್ಲು ಹುಷಾರಿಂಜಿನ ಪಾಡೋಡ್ಚಿ ಅಮ್ಮ ವೀಡಿಯೋ ಅಂದು ಐಕ ಹತ್ರ ಕೋಡೆ ಪಾಡ್ದಜ್ಜಿ ಬೊಕ್ಕ ಲಕ್ಕರ್ನ ಒಂದಿತ್ತಜ್ಜಿ ಬೊಕ್ಕ ಮರ್ದು ಪೂರ ಕೊನತ್ತಂಡು ಇನ್ನೊಂಚೂರು ಕುಲೊಂದೆ ಕೋಡಲ ಈತು ಹೊರ್ತುಗಂತ ಕಮ್ಮಿ ಇತ್ತು ಮಧ್ಯಾಹ್ನ ಬೊಕ್ಕ ಜರ ಜೋರಾಂಡು ಅಂಚೆ ಇನ್ನು ಇತ್ತ ಒಂತ ಜರ ಕಮ್ಮಿ ಉಂಡು ಅಂಚ ನಿಕಲ್ದ ಪಾತ್ರ ಒಂದಲ್ಲೇ ಬೊಕ್ಕ ಇನ್ನಿಲ್ಲ ಆಟದ ಒಂತ ವೀಡಿಯೋ ಕಂಟಿನ್ಯೂ ಪಾಡುವೆ ಬೊಕ್ಕ ಆರು ಅಪ್ಪೆ ಮುರಾಣಿ ಪಣ್ದತ್ತಾರತ್ತ ಆಪ್ರೇಷನ್ ಆತಿನ ಆರೊಂದು ಆರು ನೆಕ್ಕ ಪೋಡಕ್ಕೆ ಎಂದಿರು ಕಾಲೇಜಿಗೆ ಕಲ್ಪವರಂಡ ಪೋಲಿ ಜಾಸ್ತಿ ಟೆನ್ಷನ್ ಪುರ ಮಲ್ತೊಂದು ಬೊಡ್ಚಿ ಪೋಪಿನ ಪೋಲಿ ತೊಂದ್ರೆಜ್ಜಿ ಬೊಕ್ಕ ಕಾಲೇಜ್ ಕಲ್ಪನ ಬಾಲೆಂಡ ಪೋಲಿ ತೊಂದ್ರೆಜ್ಜಿ ಅಂಡ ದುನ್ನದ ಮತ್ತು ದೆರ್ತಜ್ಜಿ ನಾನು ಅಂಚವಂತ ಜಾಗ್ರತೆ ಮಲ್ಪಲೆ ಬೊಕ್ಕ ನಮ್ಮ ಕೈಟ್ ನಂಗೆ ಗೊತ್ತಾಪುಂಡು ಮಲ್ಪೊಲಿ ಮಲ್ಪರ ಬಲ್ಲೆ ನಂಗೆ ಗೊತ್ತಾಪುಂಡು ದಿಂಜ ದುನ್ನದ ಅವನು ಮಾತು ತೆರ್ಪುಂಡು ಬುಡ್ಚಿ ಬೊಕ್ಕ ಪಂಡೇರು ಇಲ್ಲಾಡ ಪೂರ ಅಮ್ಮನೆ ಮಲ್ಪೇರಂದು ಅಂಚ ಮಲ್ಪಡಿತ್ತೆ ಇದು 2 ತಿಂಗಳು ಮಾತ್ರ ಆಯ್ನತ್ತ ಮತ್ತು ಬೇಲೆ ಮಾತ್ರ ಬೇತೆ ಕುಲೆ ಮಲ್ಪಡು ಹೆಂಚಿನಲ್ಲ ಬೇಲೆ ಇತ್ತಂಡಲ್ಲ ಬೊಕ್ಕ ಅವೇ ತಾರಾಯ ಪೇರೆ ಅವನಂತೂ ಬೊಡ್ಚಿ ಬೊಕ್ಕ ಬಾಕಿದ ಬೇಲೆ ಚೂರು ಮಲ್ತಂಡಲ್ಲ ಬೊಕ್ಕ ನೀರು ದೆರ್ಪುನು ಅವು ಮಾತು ಬೊಡ್ಚಿ ಇತ್ತೆ ಬೊಕ್ಕ ಇನಿ ಒಂತ ಆಟ ಕಂಟಿನ್ಯೂ ಪಾಡುವೆ ನಾನು ಪಂಡ ಆಟದ ಇಷ್ಟತ್ತಿನಕ್ಲೆ ಕಲ್ತದ್ದು ಕಂಟಿನ್ಯೂ ತೂವಲಿ ಅತ ಅಂಚ ಎಡ್ಡೆತ್ತನ ಆಟ ಅಂಚದೈತ ಒಂತ ಪಾಡುವೆ ಪೂರ ಪಾಡ್ರೆ ಅಪ್ಪಜಿ ದಯ ಗೊತ್ತುಂಡು ಅವು ಅಂತ ಉದ್ದಂಡು ಒಂದು 10-15 ನಿಮಿಷದ ಇತ್ತು ನೈಟ್ ಮುರಾಣಿ ಒಂದು 7 ನಿಮಿಷದ ಪಾಡ್ದೆ ಅಂಚ ಒಂತ ಪಾಡುವೆ ದೆತ್ತಿನ ಪೂರ ಪಾಡ್ಜಿ ಒಂತ ಲಾಯ್ಕ್ದ ಪಾಡುವೆ ತೂಲೆ ಸಪೋರ್ಟ್ ಮಲ್ಪಲೆ ಮಸ್ತ್ ವ್ಯೂಸ್ ಕಮ್ಮಿ ಉಂಡು ಎಂಕ ಕೋಡೆ ಒಂಜಿ ದಿನ ಪಾಡ್ದು ಚಿಂದೆ ಬೇಜಾರುಂಡು ಅಂಡ ವ್ಯೂಸ್ ಮಸ್ತ್ ಕಮ್ಮಿ ಉಂಡು ಅವೇನು ತುಂಡಂತೂ ಬೊಕ್ಕಲ ಬೇಜಾರಾಪುಂಡು ಸಪೋರ್ಟ್ ಮಲ್ಪಲೆ ಮಾತಿರ್ಲ ಅಂಚನ ವೀಡಿಯೋ ತೂಕತೆ ನಮ್ಮ ಈ ಬೃಂದಾವನ ಸೂರ್ಯ ಪ್ರಭೆಯಿಂದಲೇ ಆರಾಧಿಸುತ್ತಾ ಇದೆ. ಆ ಮಣಿಯನ್ನು ಯಾರು ಧರಿಸುತ್ತಾನೋ ಅಂತಹವನಿಗೆ ಯಾವುದೇ ರೀತಿಯಾದಂತಹ
ಇಲ್ಲವಂತೆ. ಯಾವಾಕೆ ಧರಿಸುತ್ತಾಳೆ ಆಕೆ ನಿತ್ಯ ಮಾಂಗಲ್ಯ ಬೆರೆಯುತ್ತಾಳಂತೆ. ಹಾಗಿರುವಾಗ ಪ್ರಜಾ ಸದರೆಲ್ಲರೂ ಕೂಡ ಹರ್ಷಿತರಾಗಿದ್ದಾರೆ. ನನ್ನ ಸಾಂಸಾರಿಕವಾಗಿ ಯೋಚಿಸುವುದೆಂದರೆ ನನ್ನ ಮನದಿಗಿತವನ್ನು ಅರಿತಂತಹ ನನ್ನ ಮಡದಿ ನನ್ನನ್ನೇ ನೆರಳಿನ ಹಾಗೆ ಅನುಸರಿಸುತ್ತಾ ಸಂಸಾರವನ್ನು ಸಾಗುತ್ತಾ ಬಂದಿದ್ದಾಳೆ. ಅಷ್ಟು ಮಾತ್ರವಲ್ಲ, ನನ್ನ ಮಗಳು ಬಂಗಾರದ ಪುತ್ಥಳಿಯಂತಿರುವವಳು ನನ್ನ ಮಗಳು ಸತ್ಯಭಾಮೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವೇ ಎನ್ನುವ ಹಾಗೆ ಕಂಡವರಿಗೆ ಹೇಳುವಾಗ ಹೃದಯ ತುಂಬಿ ಬರುತ್ತದೆ. ಇಷ್ಟೆಲ್ಲ ಇರುವಾಗ ನನ್ನ ಪ್ರಸೇನ ತಮ್ಮನಾದಂತಹ ಪ್ರಸೇನಾಗೆ ನನಗೆ ಸಹಕಾರವನ್ನು ನೀಡುತ್ತಾ ಬರುತ್ತಿದ್ದಾನೆ. ಹೀಗೆಲ್ಲ ನಡೆಯುತ್ತಾ ಇದೆ ನಮ್ಮ ಈ ಬೃಂದಾವನದ ಕತೆ. ಇಷ್ಟಿರುವಾಗ ಓಲದ ಚಾವಡಿಯನ್ನು ಪ್ರವೇಶಿಸುತ್ತೇನೆ, ಒಟ್ಟೋಲಕವನ್ನು ನಿಂತಿದ್ದೇನೆ. ಯಾರು ನೀವು? ನಾವು ಬುದ್ಧಿ ಗಿರಿಜನ ಮಕ್ಕಳು. ಯಾವ ಗಿರಿಜನ? ಕಾಡಿನವರು ಬುದ್ಧಿ. ಕಾಡಿನವರು? ಹೌದು ಬುದ್ಧಿ. ಓಹೋ, ಗಿರಿಜನರು. ಹೌದು. ಇಲ್ಲಿಗೆ ಬಂದದ್ದು ನೀವು? ನೀವು ಅವತ್ತು ಹೇಗೆ ಅದು ಅಲ್ಲಿ ಆಗುತ್ತದೆ. ಆಗ್ತದೆ ಬುದ್ಧಿ. ಏನು? ನಾವು ಮಾಡಿದೆವಲ್ಲ, ನೀವು ನಮಗೆ ಸಾಲ ಕೊಟ್ಟದ್ದಲ್ಲ ಬುದ್ಧಿ, ಮರುಪಾವತಿ ಮಾಡಲಿಕ್ಕೆ ಇಲ್ಲದ್ದು, ಅದನ್ನು ಉಪಯೋಗಿಸಿ ಮಾಡಿದ್ದು ಬುದ್ಧಿ. ಏನು ಸೀರೆ ಬುದ್ಧಿ, ಏನು ಸೀರೆ. ಆದರೆ ನಿಮಗೆ ಹೇಳುವಂತಹ ಸೀರೆ ಯಾವುದು? ಅದು ಬುದ್ಧಿ ಉದ್ದ ಇದ್ದಾರೆ. ಹೌದು ಬುದ್ಧಿ. ನಿಮಗೆ ಅರ್ಥ ಆಯ್ತಲ್ಲ? ಹಾಗಾದ್ರು ಹೀರೆ ಮಾಡಿ ಬುದ್ಧಿ. ಮುಂದೆ ನೋಡಿ ಬುದ್ಧಿ, 6 ಸನ್ನೆ ಮಾಡಿದ್ದ. ಏನು ಮಾಡಿದ್ದು? 6 ಸನ್ನೆ. ಬಹುಶಃ ಅದು ಅಲಸಟ್ಟೆ ಇರಬೇಕು. ಹೌದಾ ಬುದ್ಧಿ? ಬುದ್ಧಿ ಇಲ್ಲಲ್ಲ ಬುದ್ಧಿ. ಅಯ್ಯೋ ಪುಣ್ಯಪ್ಪ, ಇರಲಿ ಮುಂದೆ ಬುದ್ಧಿ. ನಾವು ಬ್ಯಾಂಡ್ ಕಾಯಿ ಮಾಡಿದ್ದು ಬುದ್ಧಿ. ಯಾವ ಕಾಯಿ? ಬ್ಯಾಂಡ್ ಕಾಯಿ. ಶಬ್ದ ಯಾವ್ದು? ನೀನೀಗ ಹೇಳಿದ್ರು ಅದು ಬುದ್ಧಿ. ಹೀಗೆ ನಾವು ನೋಡಿಕೊಂಡಿದ್ದಲ್ಲ ಬುದ್ಧಿ. ಹೌದು ಬುದ್ಧಿ. ಅದು ಬೆಂಡೆಕಾಯಿ ಇರಬೇಕು. ಹೌದಾ ಬುದ್ಧಿ? ಅದರಲ್ಲೊಂದು ಕಥೆ ಕೇಳಿ ನೀವು. ಏನು? ಅದು ಹಣ್ಣು ಹಂಪಲು ಬುದ್ಧಿ. ಹಣ್ಣು ಹಂಪಲು? ಓಹೋ, ನೀವು ಎಷ್ಟಿಗೆ ಮಾಡ್ತೇನೆ ಹೇಳಂದ್ರೆ ನಾವು ಬೆಳೆದದ್ದು ಹೇಳುದು ಬುದ್ಧಿ. ಹಣ್ಣು ಹಂಪಲು ಬುದ್ಧಿ, ಹಣ್ಣು ಹಂಪಲು. ಓಹೋ, ಹಣ್ಣು ಹಂಪಲು. ಹೌದು ಬುದ್ಧಿ. ಎಷ್ಟಿಗೆ ಮಾಡ್ತೇನೆ ಬುದ್ಧಿ. ಹೇಗೆ? ಬೆಳೆದದ್ದು ಹೇಳುದು ಬುದ್ಧಿ. ಎತ್ತ ಬೆಳೆದದ್ದು? ನಾನೆಂದೆ ಅದ್ಯಾವುದು? ನಾನೆಂದೆ ಬುದ್ಧಿ. ಕೆಂಪು ಕೆಂಪು ಇದ್ದದ್ದಲ್ಲ ಬುದ್ಧಿ, ಅದನ್ನೇ ಹೇಳುದು ಬುದ್ಧಿ ನಾನು. ಕೆಂಪು. ಓಹೋ, ದಾಳಿಂಬೆ. ನಿನ್ನ ನಾಲಿಗೆಗೆ ತನ್ನ ಮೆಟ್ಲಿಕ್ಕೆ ಏನು ಅದನ್ನು ಸರಿ ಹೇಳಲಿಕ್ಕೆ ನಮ್ಮದು ಹಾಗೆ ಬುದ್ಧಿ. ಅಲ್ಲ, ಮತ್ತದೆಂತ ಹೇಳಿದ್ರಿ? ಮೂಸುಂಬೆ. ಛೇ, ಅದು ಮೂಸುಂಬೆ ಪುಣ್ಯಾತ್ಮ. ಹೌದಾ ಬುದ್ಧಿ? ಅದನ್ನು ಕೂಡ ಸರಿ ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ವಿದ್ಯೆ ಬುದ್ಧಿ ಇಲ್ಲಲ್ಲ ಬುದ್ಧಿ. ಕರ್ಮ ನಿನ್ನ ಬುದ್ಧಿ. ವಿದ್ಯೆ ಮಾಡಿದವಲ್ಲ ಬುದ್ಧಿ. ನಿಮಗೆ ಅಂತ ತಡ್ತಾ ಇದ್ದೀನಿ ಬುದ್ಧಿ. ಏನು ಮಾಡೋಣ ಬುದ್ಧಿ? ಮೃಗಗಳ ಹಾವಳಿ ಬುದ್ಧಿ.
ಸರಿಸುಮಾರು 4:30 ನನ್ನ ಅಜ್ಜಿ ಅಂಗಳದಲ್ಲಿ ಕಸ ಗುಡಿಸುತ್ತಾ ಇದ್ದಳು. ಆಗ ಒಂದು ಕರಡಿ ಬಂದು ನನ್ನ ಅಜ್ಜಿಯನ್ನು ಎತ್ತಾ ಇದ್ದಲ್ಲ. ನಾನು ನೋಡಿದೆ. ಕರಡಿಯನ್ನು ಇನ್ನು ಬಿಟ್ಟಾತೆಂದು ಹೇಳಿ ನಾನು ಓಡಿಸುತ್ತಾ ಹೋದೆ. ಮುಂದೆ ಹೋಗಿ ತಿರುಗಿ ನೋಡ್ತೇನೆ, ಇನ್ನೊಂದು ಕರಡಿ ನನಗನ್ನು ಮಾತಾಡ್ತು. ಬುದ್ಧಿ ನಂತರ ಕೇಳಿ ಬುದ್ಧಿ ಒಂದು ದೊಡ್ಡ ಪ್ರಾಣಿ ಬಂದದಲ್ಲ ಬುದ್ಧಿ. ಯಾವುದು? ಸೊಂಡಿಲಿನಲ್ಲಿ ನೀರು ಕುಡಿತಾರೆ ಅದು ಬುದ್ಧಿ. ಹೌದು, ಸೊಂಡಿಲಿನಲ್ಲಿ ಸೊಟ್ಟಿನಲ್ಲಿ ಯಾವುದು? ಅದೇ ಬುದ್ಧಿ. ಹೀಗೆ ಕುಡಿತಾರೆ. ಯಾವುದಂತ ಗೊತ್ತಿಲ್ಲ. ಆನೆಯಲ್ಲಿ ಆನೆ ಮತ್ತೆ ನಮ್ಗೆ ಗೊತ್ತಿಲ್ಲ. ಹಾ, ಅದರದೊಂದು ಕಾಟ ಕೇಳಿ ಬುದ್ಧಿ. ಏನು? ನಾವು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಬೆಳೆದದಲ್ಲ, ಹೌದು. ಇದು ಬಂದದ್ದೇ ಏನು? ಒಗ್ರ ಬುದ್ಧಿ. ಪಕ್ಷವನ್ನು ಯಾತ್ರೆ ಇರ್ಬೇಕು. ಹೌದಾ ಬುದ್ಧಿ? ನಮ್ಗೆ ಗೊತ್ತಿಲ್ಲ. ಅಲ್ಲ, ಅಲ್ಲ. ಇದೇ ಬುದ್ಧಿ ಇಲ್ಲ. ಮತ್ತೊಂದು ಹೇಳಿದ್ರಲ್ಲ, ಅದು ಯಾವುದು? ತಪ್ಪಿನ ಪ್ರಾಣಿ. ಅದು ಅರ್ಬುದವು. ಇಂಥ ಬುದ್ಧಿ ಅದಲ್ವಾ? ಗೊತ್ತಿಲ್ಲ ಬುದ್ಧಿ. ಹಾ, ಒಂದು ಬಂದ ಬುದ್ಧಿ. ಹಾ, ಮುಂದೆ ಬೆಳಗ್ಗೆ ನಮ್ಮ ಹಟ್ಟಿಯಿಂದ ಜೋರು ಶಬ್ದ ಕೇಳಿಸಿತು. ಹೌದು. ಹೋಗಿ ನೋಡ್ತೇನೆ. ಹಾ, ಈ ಹುಲಿ ಉಂಟಲ್ಲ, ಹಾ, ಬಂದು ನಮ್ಮ ದನದ ಅರ್ಧ ಭಾಗ ಹಿಂದಿನಿಂದ ಹಿಡ್ಕೊಂಡು ಪುಷ್ಪ ಮುಂದೆ ಬುದ್ಧಿ. ಅದರದ್ದೊಂದು ಅಲ್ಲೇ ಖರ್ಚು ನೋಡಿ. ಏನು? ಹಿಂದಿನಿಂದ ತೆಗೆದುಕೊಂಡು ಹೋಗಿದ್ದೇನೆ. ಹಾ, ಹಿಂದೆ ಕೆಚ್ಚರುಂಟಲ್ಲ, ಹಾಲು ಕಟ್ಟು ಮಾರಾಟ ಮಾಡಿ ಜೀವನ ಸಾಗಿಸ್ತಾರೆ. ಕರ್ಮ ನಿನ್ನದು. ಅದು ಪ್ರಾಣವೇ ಹೋದ್ಮೇಲೆ ಅದು ಬದುಕುದೇ ಹೇಗೆ? ಅದು ಹಾಳು ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ಮತ್ತೆ ನನಗೆ ಗೊತ್ತಿಲ್ಲಲ್ಲ ಬುದ್ಧಿ. ವಿದ್ಯೆ ಬುದ್ಧಿ ಇಲ್ಲ ಬುದ್ಧಿ. ಛೆ, ಮತ್ತೆ ನೋಡಿ, ಅದೇ ಪ್ರಾಣಿಗಳಲ್ಲ, ಮತ್ತೆ? ಪಕ್ಷಿಗಳು ಕೂಡ ಬಂದಿದೆ ಅಂತ. ಪಕ್ಷಿಗಳು? ಹೌದು. ಯಾವುದೆಲ್ಲ ಪಕ್ಷಿಗಳು? ಬೆಳೆದಷ್ಟು ಕೈಗೆ ಸಿಗುವುದಿಲ್ಲ. ವನ್ಯ ಮೃಗಗಳ ಕಾಟವನ್ನೇ ಕೊಡುವಂತಹ ಕಾಡ ಮೃಗಗಳು ಕರ್ಮವನ್ನು
ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಎಲ್ಲ ಕಂಟಿನ್ಯೂ ಮಲ್ಪೆ ಇನ್ನಿತ ವಿಡಿಯೋ ಮುಗಿಪೆ ಎಲ್ಲ ತಿಕ್ಕುವೆ ಬಾಯ್.